ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು 30 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂಥ ಒಂದು ಕಟ್ಟಡ ಆಗಿದೆ. ಹಾಗಾಗಿ ಇದಕ್ಕೆ ಕಟ್ಟಡದ ಪ್ರಶ್ನೆ 788 ತಮ್ಮ ಮುಖಾಂತರ ಆರೋಗ್ಯ ಸಚಿವರು ಕೇಳಬಯಸ್ತೀನಿ. ಆರೋಗ್ಯ ಸಚಿವರು. ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸಭಾಧ್ಯಕ್ಷ ಉತ್ತರ ಒದಗಿಸಿದ್ದಾರೆ. ಆದರೆ 38 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಆ ಆಸ್ಪತ್ರೆನ ರಿಪೇರಿ ಮಾಡೋಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ. ಅದೇ ರಿಪೇರಿ ಮಾಡಿದ್ರೆ ಅದು ಆಗಲ್ಲ ಅಧ್ಯಕ್ಷ, ಯಾಕೆಂದರೆ ಪೂರ್ತಿ ಶಿಥಿಲಾವಸ್ಥೆಯಲ್ಲಿದೆ. ಇನ್ನೇನು ಇವತ್ತು ನಾಳೆ ಬೀಳೋ ಪರಿಸ್ಥಿತಿ ಇದೆ. ಅದು ಅಂತ ನಾವು ಬೇರೆ ಕಡೆ ಒಂದು ಸೆಡ್ ಹಾಕ್ಬಿಟ್ಟು ಅಲ್ಲಿ ಇವ್ರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಈಗ 38 ಲಕ್ಷ ರೂಪಾಯಿ ಏನೂ ಆಗೋದೇ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಕ್ರಮವಹಿಸಿ ಕೂಡಲೇ ಅನುದಾನ ಬಿಡುಗಡೆ ಹೊಸ ಕಟ್ಟಡನೇ ಆಗಬೇಕು ಅಂತ ಹೇಳಿ ತಮ್ಮನ್ನು ಕೇಳ್ಕೊತೀನಿ. ಯಾಕೆಂದ್ರೆ ಸುಮಾರು 5,000 ಜನಸಂಖ್ಯೆ ಇರ್ತಕ್ಕಂಥ ಒಂದು ಊರಿನಲ್ಲಿ ಇವತ್ತು ಸನ್ಮಾನ್ಯ ಅಧ್ಯಕ್ಷ ಇವತ್ತು ಯಾರಿಗೂ ಆರೋಗ್ಯ ಒಂದು ಚಿಕಿತ್ಸೆ ದೊರಕ್ತಾ ಇಲ್ಲ. ಅದರಿಂದ ಬೇರೆ ಬೇರೆ ಊರಿನ ಬರ್ತಕ್ಕಂಥ ಅನಾರೋಗ್ಯವುಳ್ಳ ವ್ಯಕ್ತಿಗಳು ಅವರು ರೋಡ್ನಲ್ಲಿ ಬೀದಿ ಮನಿಕೋತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಕೂಡಲೇ ಕ್ರಮ ತಗೋಬೇಕು. ಯಾಕೆ ಭಾರಿ ಪರಿಸ್ಥಿತಿ ಬಿಗಡಾಗ್ತಾ ಇದೆ. ಸುಮಾರು ಅದು ಕೇಳಿ ರಿಪೇರಿ ಮಾಡ್ಸಕ್ಕೆ ಹೋದರೆ ಹಳೆ ಬೆಟ್ಟಗೆ ನೂಲು ಕೇಡು ಅನ್ನೋ ಥರ ನೂಲು ಕೇಡು ವೇಸ್ಟ್ ಆಗುತ್ತೆ ಹೊರತು ತಿರ್ಗಾ ಅದು ರೆಡಿ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ರೆಡಿ ಆಗೋದಿಲ್ಲ. ದಯವಿಟ್ಟು ತಮ್ಮ ಮುಖಾಂತರ ಸಚಿವರು ಮನವಿ ಮಾಡ್ತೀನಿ, ಹೊಸ ಕಟ್ಟಡ ಕೊಡಲಿ ಅಂತೇಳಿ ತಮ್ಮ ಮುಖಾಂತರ ಕೇಳ್ಕೊತಾರೆ. ಸುಧಾಕರ್ ಅವರು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಗುಬ್ಬಿ ತಾಲೂಕಿನಲ್ಲಿ ಕಲ್ಲೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು 30 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂಥ ಒಂದು ಕಟ್ಟಡ ಆಗಿದೆ. ಹಾಗಾಗಿ ಇದಕ್ಕೆ ಕಟ್ಟಡದ ದುರಸ್ತಿ ಕಾಮಗಾರಿ ಆಗಬೇಕು ಅಂತೇಳಿ ನಾವು ನಮ್ಮ ಕಾರ್ಯಪಾಲಕ ಇಂಜಿನಿಯರ್ ಅವರನ್ನು ಕಳಿಸ್ಕೊಟ್ಟಿದ್ವಿ. ಅವರು ದುರಸ್ತಿ ಮಾಡಲಿಕ್ಕೆ 38 ಲಕ್ಷ ಬೇಕಾಗ್ಬೋದು ಅಂತ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ. ಆದರೆ ಮಾನ್ಯ ಶಾಸಕರು ದುರಸ್ತಿ ಮಾಡಿದರೂ ಕೂಡ ಈ ಕಟ್ಟಡ ಯೋಗ್ಯ ಆಗೋದಿಲ್ಲ ಅನ್ನುವಂಥ ಒಂದು ಶಂಕೆಯನ್ನು ವ್ಯಕ್ತಪಡಿಸಿರೋದ್ರಿಂದ ನಾನು ಮತ್ತೆ ಕಾರ್ಯಪಾಲಕ ಇಂಜಿನಿಯರ್ಗಳನ್ನು ಕಳಿಸಿ ಮತ್ತೆ ಅದು ಡೀಟೇಲ್ಡ್ ಎಸ್ಟಿಮೇಟ್ ಮಾಡಿ ತರಿಸ್ಕೊಂಡು ಅದನ್ನು ಅವರಿಗೆ ಕಾಮಗಾರಿಯನ್ನು ಮಾಡಿಕೊಡುವಂಥ ಕೆಲಸ ಮಾಡಿ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀವಿ ಅಧ್ಯಕ್ಷ, ಹೊಸ ಕಟ್ಟಡ ಮಂಜೂರು ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಹೊಸ ಕಟ್ಟಡ ಆಗಬೇಕು. ಇನ್ನೊಂದು ಸಲ ದಯವಿಟ್ಟು ಅದ್ರ ಬಗ್ಗೆ ಹೇಳಿದ್ರಲ್ಲ, ಇಂಜಿನಿಯರ್ ಕಳಿಸಿ ವರದಿ ತಗೊಂಡು ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಅಶೋಕ್ ನಾಯ್ಕ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 755 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಕೇಳೋದಕ್ಕೆ ಬಯಸ್ತೀನಿ. ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಧನ್ಯವಾದಗಳು ಮಾನ್ಯ ಸಚಿವರಿಗೆ. ಓ, ಧನ್ಯವಾದ. ನೋಡ್ರಿ ಸರಳ ನನಗೆ ಅಂತ. ಕೌಜಲ್ಗಿ ಮಹಾಂತೇಶ್ ಶಿವಾನಂದ್. ಸನ್ಮಾನ್ಯ ಅಧ್ಯಕ್ಷರ 782ನೇ ಪ್ರಶ್ನೆಯನ್ನು ಸನ್ಮಾನ್ಯ ಉನ್ನತ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರಲ್ಲಿ ಕೇಳಿದೆ. ಉನ್ನತ ಶಿಕ್ಷಣ ಸಚಿವರು ಎಲ್ರಿ ಪ್ರಶ್ನೋತ್ತರ ಎಲ್ಲೋದ್ರು ಇದಾರೆ ಅಂದ್ರೆ ಇಲ್ಲಿ ಕಾಣಬೇಕಲ್ಲ. ಆಮೇಲೆ ತಗೋತೀನಿ, ಎಲ್ಲೋ ಇದಾರಂತೆ ಅವರು ಬಂದ ಮೇಲೆ ಹುಡ್ಕೊಂಡು ಬರ್ರಿ ಎಲ್ಲಿದ್ದಾರೆ ಅಂತ. ವಿಪ್ಪು ಅವರೇ. ಅನಿಲ್ ಚಿಕ್ಮಾದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 410ನೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಕೇಳಲು ಬಯಸ್ತೀನಿ. ಸುಧಾಕರ್ ಅವರು. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಅಧ್ಯಕ್ಷರೇ, ಮಾನ್ಯ ಸಚಿವರಿಂದ ನಾನು ಈ ರೀತಿ ಉತ್ತರವನ್ನು ನಿರೀಕ್ಷೆ ಮಾಡಿರಲಿಲ್ಲ. ನೋಡ್ರಿ, ಯಾಕಂದ್ರೆ ನಮ್ದು ಅತ್ಯಂತ ಹಿಂದುಳಿದ ತಾಲೂಕು. ಏನು ನಂಜುಂಡಪ್ಪ ಅವರ ವರದಿ ಆಧಾರದ ಮೇಲೆ ತಾಲೂಕಿನ ಭೂ ವಿಸ್ತೀರ್ಣ ಸರಗೂರು ತಾಲೂಕಲ್ಲಿ ಸುಮಾರು 503 ಕಿಲೋಮೀಟರ್ ಚದರ ಬರ್ತದೆ. ಈ ತಾಲೂಕಿನಲ್ಲಿ ಜನಸಂಖ್ಯೆ ಸುಮಾರು 93,000 ಜನಸಂಖ್ಯೆ ಬರ್ತದೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ಮೈಸೂರು ಜಿಲ್ಲೆಯ ನೂತನ ಸರಗೂರು ತಾಲೂಕಿನ ಕೇಂದ್ರಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿ ಹುದ್ದೆ ಮಂಜೂರು ಆಗಿರುವುದು ಅಂತ ಕೇಳಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ತಾಲೂಕು ಘೋಷಣೆಯಾಗಿ ಸುಮಾರು 6 ವರ್ಷಗಳು ಆಯಿತು. 6 ವರ್ಷ ಆದ್ರೂ ಸಹ ಆರೋಗ್ಯ ಅಧಿಕಾರಿ ನೇಮಕ ಆಗಿಲ್ಲ. ಅಲ್ಲಿ ಬಹಳಷ್ಟು ಉಪ ಕೇಂದ್ರಗಳಿದೆ, AME ಸೆಂಟರ್ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ. ಆದರೂ ಕೂಡ ಅಲ್ಲಿ ಮೇಲಧಿಕಾರಿಗಳು ಇರದ ಕಾರಣ ಅಲ್ಲಿ ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಈಗ ಭೂಮಿ ನೀವು ತಗೊಳ್ತೀರಾ, ಅಕ್ವೈರ್ ಮಾಡಿಸಿ ನೀವು ತಗೊಂಡು ಕೊಡಿಸ್ತೀರೋ ಇಲ್ಲೋ? ಅದು ಯಾವ ಹಂತದಲ್ಲಿದೆ ಅಂತ ಸನ್ಮಾನ್ಯ ಸಭಾಧ್ಯಕ್ಷರು ನಮ್ಮ ಸಚಿವರಿಂದ ಉತ್ತರವನ್ನು ನಾವು ಕೇಳ್ತೀವಿ. ಯಾವ ಹಂತದಲ್ಲಿದೆ ಭೂಮಿ ಪ್ರಕ್ರಿಯೆಯನ್ನ ಏನು ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ತಾವು ಕೊಡಿಸ್ತೀರೋ ಇಲ್ಲ ನೇರವಾಗಿ ಖರೀದಿ ಮಾಡಕ್ಕೆ ಅವಕಾಶ ಇದೆ ಅಂತ ಮಾನ್ಯ ಸಚಿವರನ್ನ ಕೇಳ್ತೀವಿ.
ಮಾನ್ಯ ಸಭಾಧ್ಯಕ್ಷರೇ, 2017-18ರಲ್ಲಿ ಕರ್ನಾಟಕದಲ್ಲಿ 50 ಹೊಸ ತಾಲೂಕುಗಳನ್ನು ಘೋಷಣೆ ಮಾಡಲಾಗಿತ್ತು. ಅದರಲ್ಲಿ ಮೈಸೂರು ಜಿಲ್ಲೆ ಸರಗೂರು ಕೂಡ ಒಂದು ತಾಲೂಕಾಗಿದೆ. ಅಲ್ಲಿ ಈಗ ತಕ್ಷಣಕ್ಕೆ ಸಮುದಾಯದ ಕೇಂದ್ರ ಇರೋದ್ರಿಂದ ಅದನ್ನು ಮೇಲ್ದರ್ಜೆಗೇರಿಸಿ ತಾಲೂಕು ಆಸ್ಪತ್ರೆಯನ್ನಾಗಿ ಇವತ್ತು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರು ಹೇಳಿದ್ದಾರೆ. ಅದಕ್ಕೆ ತಕ್ಷಣ ಜಮೀನಿಲ್ಲ ಮತ್ತು ಈ 50 ಹೊಸ ತಾಲೂಕುಗಳಲ್ಲಿ ಎಲ್ಲಿ ಕೂಡ ನಾವು ಹೊಸ ಇನ್ನೂ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಗಿಲ್ಲ. ಅನುದಾನದ ಕೊರತೆ ಇರೋದ್ರಿಂದ ನಾವಿನ್ನೂ ಕೂಡ ಅದನ್ನು ಮಾಡಿಲ್ಲ ಇಲ್ಲಿವರೆಗೂ. ಆದರೆ ಭೂಸ್ವಾಧೀನ ಮಾಡಲಿಕ್ಕೆ ಅವಕಾಶ ಇದೆ. ನಾವೇ ನೇರವಾಗಿ ಖರೀದಿ ಮಾಡಲಿಕ್ಕೆ ನಿಯಮದಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಭೂಸ್ವಾಧೀನ ಮಾಡಲಿಕ್ಕೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಭೂಸ್ವಾಧೀನ ಮಾಡ್ಕೊಳ್ಬೋದು. ಅದಕ್ಕೆ ನಾವು ಅವ್ರಿಗೆ ಹೇಳ್ತೇವೆ. ಆದರೆ ಮುಂದೆ ಅನುದಾನ ಲಭ್ಯ ಆದಮೇಲೆ ಖಂಡಿತವಾಗಿಯೂ ಕೂಡ ಎಲ್ಲ ಹೊಸ ತಾಲೂಕುಗಳ ಆಸ್ಪತ್ರೆಗಳು ಕೂಡ ನಿರ್ಮಾಣ ಆಗಬೇಕಾಗ್ತದೆ. ಹಾಗಾಗಿ ಹಣಕಾಸಿನ ಇಲಾಖೆಗೆ ಈಗಾಗಲೇ ನಾವು ಕಳಿಸ್ಕೊಟ್ಟಿದ್ದೀವಿ. ಈ 50 ಆಸ್ಪತ್ರೆಗಳು ಅನುಮೋದನೆ ಸಿಕ್ಕಿದ ಮೇಲೆ ಸರಗೂರು ಕೂಡ ಪ್ರಾತಿನಿಧ್ಯ ಅದನ್ನು ಪ್ರಾಶಸ್ತ್ಯದಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ. ಓಕೆ, ಈಗ ಬೂಸ್ನೂರ್ ರಮೇಶ್ ಬಾಳಪ್ಪ, ಬೂಸ್ನೂರ್ ಬಂದಿಲ್ಲ. ಪುಟ್ಟರಂಗ ಶೆಟ್ಟಿ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, 591ನೇ ಚುಕ್ಕಿಗುಟ್ಟಿನ ಪ್ರಶ್ನೆಯನ್ನು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರನ್ನ ತಮ್ಮ ಮೂಲಕ. ನಾಗೇಶ್ ಅವರು, ನಿಮ್ದೇ ಕೇಳಿರೋದು. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ನಾನು ಹಲವಾರು ಶಾಲಾ ಕಟ್ಟಡಗಳು ತುಂಬ ಶಿಥಿಲ ಹಾನಿಗಳು ತಮ್ಮ ಗಮನಕ್ಕೆ ಬಂದಿದೆ ಅಂದಾಗ ಅವರು ಹೇಳುತ್ತಾರೆ, ನರೇಗಾದಲ್ಲಿ ದುರಸ್ತಿ 14 ಮತ್ತು 15 ಹಣಕಾಸು ಈಗ ಇದರಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳು ಯಾವುವು ಇವತ್ತು ಶಾಲಾ ಕಟ್ಟಡಗಳ ದುರಸ್ತಿಗೆ ಗಮನ ಹರಿಸಲ್ಲ. ಅಲ್ಲಿ ನಾರಂಸಲು ಬರಲ್ಲ ಅಂತ ಹೇಳ್ಬಿಟ್ಟು CS ಆಗಲಿ ಶಿವಾಲಯಕ್ಕೆ ಅನುಮೋದನೆ ಕೊಡಲ್ಲ. ಇದೊಂದಾಗಿದೆ. ಮತ್ತು ಇನ್ನೊಂದು, ಕೆಲವು ಶಾಲಾ ಕಟ್ಟಡಗಳಿಗೆ 50,000 1 ಲಕ್ಷಗಳನ್ನ ಹಾಕಿದ್ದಾರೆ. 18% GST ಹೋದ್ರಲ್ಲಿ ಉಳಿದೆ 40,000 50,000. ಇದರಲ್ಲಿ ಯಾವ ಕಟ್ಟಡಗಳನ್ನ ದುರಸ್ತಿ ಮಾಡೋಕ್ಕಾಯ್ತದೆ? ಸತತವಾಗಿ 7 ತಿಂಗಳು ನಮ್ಮ 8 ತಿಂಗಳು ಮಳೆ, ಎಲ್ಲ ಕಟ್ಟಡಗಳು ಆಗಿದ್ದಾವೆ. ಒಂದೊಂದು ಕಡೆ ನೀವು 5-10 ಲಕ್ಷ ಕೊಟ್ಟು ರಿಪೇರಿ ಮಾಡೋಕೆ ಆ ಪರಿಸ್ಥಿತಿ ಇದ್ದಾವೆ. ಯಾವ ಮಾನದಂಡದ ಮೇಲೆ ನೀವು 1,50,000 ಹಾಕಿ ರಿಪೇರಿ ಮಾಡ್ತೀನಿ ಅಂತ ಹೇಳಿದ್ರಿ? ಮಾತಾಡಿದ್ರು ಅವರ ಕ್ಷೇತ್ರದ ಶಾಲೆಗಳ ಬಗ್ಗೆ, ದುರಸ್ತಿ ಬಗ್ಗೆ ಮಾತಾಡಿದ್ದಾರೆ. ಇನ್ನೂ ಎಷ್ಟು ಒದಗಿಸ್ಕೊಡಕ್ಕಾಗತ್ತೆ ಅದನ್ನ ಅವ್ರ ಜೊತೆ ಮಾತುಕತೆ ಮಾಡಿ ನಾನು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಆಯ್ತಲ್ಲ. ಈಗ ರಾಮಪ್ಪ ಹರಿಹರ. ಸಭಾಧ್ಯಕ್ಷರೇ, ಏನು 853ನೇ ಪ್ರಶ್ನೆ ಮಾನ್ಯ ಗೃಹ ಸಚಿವರಿಗೆ ವಿಷಯವನ್ನು ದಯವಿಟ್ಟು ತಿಳಿಸಲು ಬಯಸುತ್ತೇನೆ. ಗೃಹ ಸಚಿವರು. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಿದೆ. ಮಾನ್ಯ ಸಚಿವರೇ, ಅಲ್ಲಿ ಏನು ನಮ್ಮ ಹರಿಹರ ತಾಲೂಕಿನಲ್ಲಿ ಹೆಚ್ಚು ವಾಹನಗಳು ತಿರುಗಾಡೋದ್ರಿಂದ ಆಕ್ಸಿಡೆಂಟ್ಗಳು ಭಾಳ ಆಗೋದ್ರಿಂದ ಅಲ್ಲಿ ಸಂಚಾರ ಠಾಣೆಯನ್ನು ಪುನರ್ರಚನೆ ಮಾಡಬೇಕು ಹೊಸದೊಂದು. ಮತ್ತು ಏನು 4 ವರ್ಷಗಳಿಂದಲೂ ಕೂಡ ಅಪರಾಧ ಚಟುವಟಿಕೆಗಳು ನಡೆಯುತ್ತೆ. ಅಪರಾಧಗಳು ತಡೆಗಟ್ಟಲು ಕೈಗೊಂಡ ಕ್ರಮಗಳು ಮಾಹಿತಿಯನ್ನು ಒದಗಿಸುವುದು. ಈಗ ಏನು ಅಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗ್ತದೆ, ವಿದ್ಯಾರ್ಥಿಗಳು ಆಕ್ಸಿಡೆಂಟ್ ಆಗ್ತದೆ. ನಮ್ಮದು ರೋಡ್ ಏನೂ ಕೂಡ ಟೌನಲ್ಲಿ ಅಗಲೀಕರಣ ಆಗಿಲ್ಲ. ಹಂಗಾಗಿ ಅಲ್ಲಿ ನಮಗೆ ಏನು ಬೆಳೀತಿರುವ ಇದರಿಂದ ಒಂದು ಅರ್ಜೆಂಟಾಗಿ ತಾವು ಸಂಚಾರ ಠಾಣೆಯನ್ನು ಒದಗಿಸ್ಬೇಕಂತ ಕೇಳ್ಬೇಕು. ನಮ್ದು ಒಂದಿದೆ. ಜನೇಂದ್ರ ಅವರು ಹೇಳಿ ಹರಿಹರದ್ದು ಹೇಳಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಹರಿಹರದ ಶಾಸಕರು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ವರದಿಯನ್ನು ತರಿಸ್ತೇವೆ. ಏನು ಸೆಂಟ್ರಲ್ ಗೈಡ್ಲೈನ್ಸಿನ ನಾರ್ಮ್ಸಿನ ಅಡಿಯಲ್ಲಿ ಬರುವುದಾದರೆ ಅದೇ ಮುಂದೆ ಆ ಸ್ಟೇಷನ್ನ ಮಾಡಲಿಕ್ಕೆ ಪರಿಶೀಲನೆ ಮಾಡಲಾಗುವುದು. ಸರಿ, ಧನ್ಯವಾದ. ಓಕೆ. ಸಂಜೀವ್ ಮಠಂದೂರ್. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 801 ಉನ್ನತ ಶಿಕ್ಷಣ ಸಚಿವರಿಗೆ ಕೇಳ ಬಯಸ್ತೇನೆ. ಓಕೆ, ಅಶ್ವಥ್ ನಾರಾಯಣ್ ಬಂದಿದ್ದಾರೆ. ಈಗ ಉತ್ತರ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸೋದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಾನು ಕೇಳಿರುವಂಥದ್ದು ಒಂದು ಮಹಿಳಾ ಕಾಲೇಜಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಬಗ್ಗೆ. ಅಲ್ಲಿ ಪ್ರಾಂಶುಪಾಲರ ಹುದ್ದೆ ಖಾಲಿ ಇದೆ,
ಉಪನ್ಯಾಸಕರ 11 ಹುದ್ದೆ ಇದೆ ಅಂತ ಹೇಳಿದ್ದಾರೆ. ಆದರೆ 2 ಜನ ಅದರಲ್ಲಿ ಡೆಪ್ಯುಟೇಷನ್ಲಿ ಹೋಗಿದ್ದಾರೆ. ಬೋಧಕೇತರ ಹುದ್ದೆ 10ರಲ್ಲಿ 4 ಇದೆ ಅಂತ ಹೇಳಿದರೆ ಅದರಲ್ಲಿ 3 ಜನ ಡೆಪ್ಯುಟೇಷನ್ಲಿ ಹೋಗಿದ್ದಾರೆ. ಇವತ್ತು ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರು ಡೆಪ್ಯುಟೇಷನ್ಲಿ ಹೋದ ಕಾರಣ ಅಲ್ಲಿ ಹುದ್ದೆಗಳು ಖಾಲಿಯಾಗಿರ್ತದೆ. ಆದರೆ ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968. ಅನ್ನೋದನ್ನು ಚರ್ಚೆ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಪೋಸ್ಟಿಂಗ್ ಮಾಡಿಬಿಟ್ಟಿದ್ದೀರಿ, ಅದು ಖಾಲಿ ಇಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಯಾವುದೇ ಉಪನ್ಯಾಸಕರ ಕೊರತೆ ಇಲ್ಲದಂಗೆ ನಾವು ನೋಡ್ಕೊಳ್ತೀವಿ. ಓಕೆ, ಅದೇನೋ ಒಂದು ಮಾಡ್ತಾರಂತೆ ಸಂಜೀವ್ ಮಠ. ಅಲ್ಲ, ಇಡೀ ರಾಜ್ಯಕ್ಕೆ ಮಾಡ್ಬಿಡಿ, ಅದು ಅವ್ರಿಗೆ ಒಂದೇ ಮಾಡಬೇಡಿ. ಏನಿಲ್ಲ, ಹೇಳ್ಬೇಕಾದ್ರೆ ಏನೇ ಒಂದು ನೀವೇ ಉತ್ತರ ಕೊಡ್ತಾ ಇದ್ದೀರ. ಅವರು ಇಡೀ ರಾಜ್ಯಕ್ಕೆ ಮಾಡ್ಬಿಡಿ, ಎಲ್ಲರಿಗೂ ಅನುಕೂಲ ಆಗತ್ತೆ ಅಂತ ಅಂದೆ ನಾನು. ನೀವು ಮಾತು ಅವ್ರಿಗೆ ಒಂದೇ ಮಾಡಿ, ಪುತ್ತೂರಿಗೆ ಒಂದೇ ಮಾಡಿದ್ರೆ ನಾವೆಲ್ಲ ರೆಗ್ಯುಲರ್ ಪೋಸ್ಟಿಂಗ್ ಆದ್ಮೇಲೆ ಡೆಪ್ಯುಟೇಷನ್ ಮಾಡಕ್ ಬರತ್ತಾ? ಏನೋ ರೆಗ್ಯುಲರ್ ಪೋಸ್ಟಿಂಗ್ ಆದ್ಮೇಲೆ ಡೆಪ್ಯುಟೇಷನ್ ಮಾಡಕ್ ಡೆಪ್ಯುಟೇಷನ್ ಮಾಡಿದ್ರೆ ರೆಗ್ಯುಲರ್ ಪೋಸ್ಟಿಂಗ್ ವಿಡ್ರಾ ಮಾಡಕ್ ಹೇಳಿ ಸರ್. ಅಟ್ ಲೀಸ್ಟ್ ಅದನ್ನೇ ಏನೋ ಅದನ್ನೇ ಹೇಳ್ತಾ ಇದ್ರೆ ಅವ್ರು ತಿಳ್ಕೊಳ್ತಾ ಇಲ್ಲ. ಆಯ್ತ್ರಿ, ಅವ್ರಿಗೆ ಅರ್ಥ ಆಗಿದೆ. ಈಗ ಅವರು ಅದನ್ನ ಇಡೀ ರಾಜ್ಯಕ್ಕೆ ಅನ್ವಯ ಆಗುವ ಹಾಗೆ ಈ ರೆಗ್ಯುಲರ್ ಪೋಸ್ಟಿಂಗು ಡೆಪ್ಯುಟೇಷನ್ ಆದಾಗ ಏನ್ ವೇಕೆಂಟ್ ಆಗತ್ತೆ ಅದನ್ನ ತುಂಬೋದಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಅವರಿಗೆ 6 ತಿಂಗಳ ಹಿಂದೆ. ಓಕೆ, ಗೊತ್ತಾಯ್ತು. ಈಗ ನೆಕ್ಸ್ಟ್ AT ರಾಮಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಲ್ಲಿ 446ನೇ ಪ್ರಶ್ನೆಯನ್ನು ಸುಧಾಕರ್ ಅವರು. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಆಯುಷ್ ವೈದ್ಯ ಪದ್ಧತಿಗೆ ಸರ್ಕಾರ ಉತ್ತೇಜನ ಕೊಡ್ತದೆ ಅಂತೇಳಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಆಯುಷ್ ವೈದ್ಯ ಪದ್ಧತಿಗೆ ಉತ್ತೇಜನ ನೀಡ್ತಾ ಇರ್ತಕ್ಕಂಥದ್ದನ್ನ ಹೇಳಿಕೆಯಲ್ಲಿ ನಾವು ಕಂಡಿದ್ದೀವಿ. ಆದರೆ ಖಾಲಿ ಹುದ್ದೆಗಳು 209 ಇದ್ದಾವೆ ಅಂತ ಹೇಳಿದ್ದೀರಿ. ಖಾಲಿ ಹುದ್ದೆಗಳು, ಭರ್ತಿಯಾಗಿರೋ ಹುದ್ದೆಗಳು ಎಷ್ಟು? ಭರ್ತಿನೇ ಮಾಡೋದನ್ನ ಬರೀ ಖಾಲಿ ಹುದ್ದೆಗಳನ್ನು ತೋರಿಸ್ಕೊಂಡು ಹೋದ್ರೆ ಉತ್ತೇಜನ ಎಲ್ಲಿ ಕೊಟ್ಟಂಗೆ ಆಗ್ತದೆ? ಆಮೇಲೆ ಇವರನ್ನ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಆದವ್ರನ್ನ ಕಾಯಂ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತೀರಿ. MBBS ನಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಆಗಿದ್ರಲ್ಲ, ಅವ್ರನ್ನ ಕಾಯಮಾತಿ ಮಾಡಲಿಲ್ವಾ? ಉತ್ತರ ಬಯಸ್ತೀನಿ. ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಆಯುಷ್ ಇಲಾಖೆಯಲ್ಲಿ ಮಾನ್ಯ ಸದಸ್ಯರು ನಮ್ಮ ಸರ್ಕಾರ ಉತ್ತೇಜನ ಆಯುಷ್ ವೈದ್ಯ ಪದ್ಧತಿಗೆ ಕೊಡ್ತಾ ಇದ್ದಾರಾ ಇಲ್ವಾ ಅನ್ನೋಂಥ ಕೇಳಿದ್ದಾರೆ. ನಾವು ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಕೂಡ ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ಕೂಡ ಇವತ್ತು ಆಯುಷ್ನ ವೈದ್ಯ ಪದ್ಧತಿಗೆ ವಿಶೇಷ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಅವರು ಖಾಲಿ ಹುದ್ದೆಗಳು ಎಷ್ಟು ಕೇಳಿದ್ದಾರೆ, ಹಾಗಾಗಿ
ಕೇವಲ ಖಾಲಿ ಹುದ್ದೆಗಳನ್ನು ಕೊಟ್ಟಿದ್ದೇನೆ. ಆದರೆ ಎಷ್ಟು ತುಂಬಿದ್ದೀವಿ ಅಂತ ಕೇಳಿದರೆ ಅದು ಕೊಡ್ತಾ ಇದೆ, ಆದರೂ ನನ್ನ ಹತ್ರ ಮಾಹಿತಿ ಇದೆ, ಹಂಚ್ಕೊಳ್ತೇನೆ. ಒಟ್ಟು ನಮ್ಮಲ್ಲಿ ಇಲ್ಲಿವರೆಗೂ ಕೂಡ ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಸಿದ್ಧ, ಯೋಗ, ನೇಚರ್ ಕ್ಯೂರಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲಿವರೆಗೂ ಕೂಡ 903 ಆಗಿದೆ. ಇದರಲ್ಲಿ ಎಷ್ಟು ತುಂಬಿದ್ದೀವಿ ಅಂದರೆ 694 ವೈದ್ಯರನ್ನು ತುಂಬಿದ್ದೀವಿ. ಅಂದರೆ ಈಗ ವೇಕೆನ್ಸಿ ಇರುವಂಥದ್ದು ಒಟ್ಟು 209 ಇದೆ. ಇದರಲ್ಲಿ ಕೂಡ ಒಂದು 44 ವೈದ್ಯರನ್ನು ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಕೂಡ ತೆಗೆದುಕೊಂಡಿದ್ದೇವೆ. ಇದಲ್ಲದೆ NHM ಮತ್ತು NAM ಅಲ್ಲಿ ಕೂಡ ಕೆಲವು ಗುತ್ತಿಗೆ ಆಧಾರದ ಮೇಲೆ ನಾವು ತೆಗೆದುಕೊಂಡಿದ್ದೇವೆ. ಯಾವಾಗಲೂ ಕೂಡ ಗುತ್ತಿಗೆಯಲ್ಲಿ ಕೆಲಸ ಮಾಡುವಂಥವ್ರನ್ನ ನಿರ್ದಿಷ್ಟ ಕಾರಣಕ್ಕೆ, ನಿರ್ದಿಷ್ಟ ಸಮಯಕ್ಕೆ ಅವರನ್ನು ನಾವು ತೆಗೆದುಕೊಂಡು ಕಾರಣದಿಂದ ಅವರಿಗೆ ಕಾಯಂ ಮಾಡಲಿಕ್ಕೆ ಯಾವುದೇ ನಿಯಮಗಳಲ್ಲಿ ಅವಕಾಶ ಇಲ್ಲ. ಅವರು ಸುಧಾಕರ್ ಅವರು ಅದನ್ನೆಲ್ಲ ಹೇಳಿದ್ರು. MBBS ನವ್ರು ಕಾಯಂ ಮಾಡಿದ್ದೀರಿ, ಇಲ್ಲೂ ಕಾಯಂ ಮಾಡಿ. ಇಲ್ಲ, ಮಾಡಿಲ್ಲ ಮಾಡಿಲ್ಲ. ಆ ರೀತಿ ಕಾಯಂ ಆ ರೀತಿಯಲ್ಲಿ MBBS ಆಗಲಿ ಯಾರೇ ಆಗಲಿ ಗುತ್ತಿಗೆ ಆಧಾರದಲ್ಲಿ ಇರ್ತಕ್ಕಂಥವ್ರನ್ನ ನಾವು ಕಾಯಂ ಮಾಡಲಿಕ್ಕೆ ಯಾವುದೇ ನಿಯಮದಲ್ಲಿ ಅವಕಾಶ ಇಲ್ಲ. ಆದರೆ ನಾವೇನು ಮಾಡಿದ್ದೀವಿ, ಯಾರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಿದ್ದಾರೆ MBBS ವೈದ್ಯರು, ನಾವು ಸ್ಪೆಷಲ್ ರಿಕ್ರೂಟ್ಮೆಂಟ್ ಪಾಲಿಸಿಯನ್ನು ಒಂದು ತಂದು 1 ವರ್ಷಕ್ಕೆ ಅವರಿಗೆ 2 ಮಾರ್ಕ್ಸ್ ವೆಯ್ಟೇಜನ್ನು ಕೊಟ್ಟು 10 ವರ್ಷಗಳವರೆಗೂ ಯಾರು ಕೆಲಸ ಮಾಡಿದಾರೋ ಅವ್ರಿಗೆ 20 ಮಾರ್ಕ್ಸನ್ನು ಕೊಟ್ಟು ಇವರಿಗೂ ಹಾಗೆ ಮಾಡಿಬಿಡಿ. ಇವ್ರಿಗೂ ಮಾಡಿದ್ದೀವಿ ಮಾನ್ಯ ಸಭಾಧ್ಯಕ್ಷ. ಈಗಾಗಲೇ ಆಯುಷ್ನವ್ರಿಗೆ ಕೂಡ ಇದೇ ರೀತಿಯಲ್ಲಿ ಮಾಡಿ ಕೆಲವರನ್ನು ತೆಗೆದುಕೊಂಡಿದ್ದೇವೆ. ಈಗಲೂ ಕೂಡ ಅದನ್ನು ಮುಂದೆ ನಾವು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಗುತ್ತಿಗೆ ಆಧಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ 1 ವರ್ಷಕ್ಕೆ 1 ಮಾರ್ಕ್ಸು, ಏಜ್ ರಿಲ್ಯಾಕ್ಸೇಷನ್ನು 10 ವರ್ಷದವರೆಗೂ ಕೂಡ 10 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರಿಗೂ ಕೂಡ ಮಾಡಲಿಕ್ಕೆ ಅವಕಾಶ ತಂದಿದ್ದೀವಿ. ಓಕೆ, A.T. ರಾಮಸ್ವಾಮಿ ಸಭಾನಿ ಅಧ್ಯಕ್ಷರೇ, ಈಗ ವಿಶೇಷ ಒಂದು ಸ್ಪೆಷಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಮಾಡಿ ಹಿಂಗೆ ಆಯ್ಕೆ ಮಾಡಿದ್ರು. ಇವರೂ ಕೂಡ ಹಾಗೇ ಆಯ್ಕೆ ಮಾಡಲಿಕ್ಕೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ತಜ್ಞ ವೈದ್ಯರು ಇದ್ದಾರೆ ಅದರಲ್ಲಿ ಆಯುಷ್ನಲ್ಲಿ. ಅವರು ಸುಮಾರು 10 ವರ್ಷಕ್ಕೂ ಹೆಚ್ಚು ಮೇಲ್ಪಟ್ಟು ಕೆಲಸ ಮಾಡ್ತಿದ್ದಾರೆ. ಅವ್ರನ್ನೂ ಕೂಡ ಪರಿಗಣಿಸಿ ನಿಮ್ಮೇನು ಆಯುಷ್ ವೈದ್ಯ ಪದ್ಧತಿ ಇದೆ ಅದಕ್ಕೆ ಉತ್ತೇಜನ ಕೊಡಿ ಅಂತಕ್ಕಂಥದ್ದು ನಾನು ಒತ್ತಾಯ. ಓಕೆ, ಎಷ್ಟು ದಿವಸದಲ್ಲಿ ಮಾಡ್ತೀರಿ? ಈಗ 10 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲರನ್ನೂ ಕೂಡ ನಾವು 44 ಜನ ಇದ್ರು ಮಾನ್ಯ ಸಭಾಧ್ಯಕ್ಷರೇ, ಅಷ್ಟು ಜನರನ್ನ ಈಗಾಗಲೇ ನಾವು ತೆಗೆದುಕೊಂಡಿದ್ದೀವಿ. ಯಾವಾಗ ನಮಗೆ ಈಗಾಗಲೇ ನಾನು ಆರ್ಥಿಕ ಇಲಾಖೆಗೆ ಬರೆದಿದ್ದೀನಿ ಈ 209 ಪೋಸ್ಟ್ಗೆ ಸ್ಯಾಂಕ್ಷನ್ ಮಾಡಿಕೊಡಿ ಅಂತೇಳಿ. ಅದು ಕಡ್ತಾ ಬಂದ ಮೇಲೆ ತಕ್ಷಣ ನಾನು ಇದನ್ನು ಆದಷ್ಟು ಶೀಘ್ರದಲ್ಲಿ ನೇಮಕ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಸುಧಾಕರ್ ಅವರು, ಇದು ನನ್ನೊಂದು ಪರ್ಸನಲ್ ಒಂದು ಅಭಿಪ್ರಾಯ, ಆಯುಷ್ ಇಲಾಖೆಯನ್ನು ಬಲಪಡಿಸಬೇಕು. ಅದಕ್ಕೆ ಕೇಂದ್ರ ಸರ್ಕಾರವು ಅನೇಕ ರೀತಿ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ತಮಗೆ ರಾಜ್ಯ ಸರ್ಕಾರಗಳಿಗೆ ಹೇಳಿದೆ, ಅದು ಮಾಡ್ತಾ ಇದೆ. ನೀವು ಸ್ವಲ್ಪ ಹಣಕಾಸಿನ ನೆರವನ್ನು ಹೆಚ್ಚು ಒದಗಿಸಿಲ್ಲ ಅಂದರೆ ಇದು ಗಟ್ಟಿ ಆಗೋದೇ ಇಲ್ಲ ಈ ಇಲಾಖೆ. ನೀವು ಮತ್ತೆ ಅದೇ ಇಂಗ್ಲಿಷ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ನಾಗೇಶ್ ಮೌರ್ಯ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಪುಸ್ತಕ 2 ಸೆಕ್ಷನ್ 2 ಬುದ್ಧರ ಪ್ರಥಮ ಉಪದೇಶ. ಇನ್ನು 2ನೇ ಮಾರ್ಗಕ್ಕೆ ಬಂದರೆ ಅದು ಸದಾಚಾರದ ಮಾರ್ಗ ಅಥವಾ ಅಷ್ಟಾಂಗದ ಮಾರ್ಗ ಅಂತೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ತನ್ನ ಅಷ್ಟಾಂಗ ಮಾರ್ಗದಲ್ಲಿ 8 ಅಂಗಗಳಿವೆ ಅಂತೇಳಿ ಭಗವಾನ್ ಬುದ್ಧರು ಹೇಳ್ತಾರೆ. ಅಷ್ಟಾಂಗ ಮಾರ್ಗದಲ್ಲಿ ಮೊದಲನೇ ತತ್ವ ಸಮ್ಮಾದಿಟ್ಟಿ ಅಂತ. ಸಮ್ಮಾದಿಟ್ಟಿ ಅಂತಂದರೆ ಸರಿಯಾದ ದೃಷ್ಟಿ. ಅವಿದ್ಯೆಯನ್ನು ನಾಶ ಮಾಡುವುದು, ಅಂದರೆ ಅವಿದ್ಯೆಯನ್ನು ನಾಶ ಮಾಡುವುದೇ ಸಮ್ಮಾದಿಟ್ಟಿಯ ಏಕೈಕ ಉದ್ದೇಶ. ಯಾವುದನ್ನು ಮನಸ್ಸು ಮಾಡುತ್ತದೆಯೋ ಅದನ್ನು ಮನಸ್ಸು ಅಳಿಸಲೂಬಹುದು. ಈ ಮನಸ್ಸು ಮನುಷ್ಯನಿಗೆ ದುಃಖ ತರುವಂತೆ ಅದಕ್ಕೆ ಸರಿಯಾದ ಶಿಕ್ಷಣ, ಸರಿಯಾದ ದಾರಿ ಸಿಕ್ಕಿದ್ದೇ ಆದರೆ ಸಂತೋಷವನ್ನು, ಆನಂದವನ್ನು ತರುತ್ತೆ. ಸಮ್ಮ ಸಂಕಪ್ಪೋ ಅಂದರೆ ಸಮ್ಯಕ್ ಸಂಕಲ್ಪ, ಅಂದರೆ ಮನುಷ್ಯನ ಸರಿಯಾದ ಧ್ಯೇಯ ಅಂತೇಳಿ. ಇದು ಏನಪ್ಪ ಹೇಳುತ್ತಂತಂದರೆ, ಒಬ್ಬ ಮನುಷ್ಯ ಆಸೆ ಆಕಾಂಕ್ಷೆಗಳನ್ನು ಮಹತ್ತರವಾಗಿ ಶ್ಲಾಘನೀಯವಾಗಿ ಹೊಂದಿರಬೇಕೇ ಹೊರತು ಬಹಳ ಕೀಳಾಗಿ ಅಥವಾ ಅಯೋಗ್ಯವಾಗಿ ಇರಬಾರದು ಅಂತೇಳಿ ಇದು ಹೇಳ್ಕೊಡುತ್ತೆ. ಇನ್ನು 3ನೇದು ಸಮ್ಮ ವಾಚ ಅಂತೇಳಿ, ಅಂದರೆ ಸರಿಯಾದ ಮಾತು. ಸತ್ಯವನ್ನು ಮಾತ್ರ ನುಡಿಯಬೇಕು, ಅಸತ್ಯವನ್ನು ನುಡಿಯಬಾರದು. ಬೇರೆಯವರ ಬಗೆಗೆ ಕೆಟ್ಟದ್ದನ್ನು ಆಡಬಾರದು, ಚಾಡಿ ಹೇಳಬಾರದು. ಸಹಜೀವಿಗಳಿಗೆ ಅಂದರೆ ಸಹಚರರಿಗೆ ನೋವಾಗುವ ಹಾಗೆ ಬೈಕೊಡುವುದು, ಅವರನ್ನು
ನೋಯಿಸಬಾರ್ದು, ಎಲ್ಲರ ಜೊತೆ ಬಹಳ ಸದ್ಭಾವನೆಯಿಂದ ಮಾತನಾಡಬೇಕು ಅಂತ ಇದು ಹೇಳುತ್ತೆ. ಇನ್ನು 4ನೇದು ಸಮ್ಮ ಕಮ್ಮಂತೋ ಅಂದರೆ ಸಮ್ಯಕ್ ಕರ್ಮ, ನಮ್ಮ ಎಲ್ಲ ಕ್ರಿಯೆಗಳು ನಾವು ಗೌರವ ತೋರುವಂತಿರಬೇಕು ಎಂಬ ತತ್ವವನ್ನು ಇದು ಬೋಧನೆ ಮಾಡುತ್ತೆ. ಇನ್ನು 5ನೇದು ಸಮ್ಮ ಅಜೀವೋ ಅಂದರೆ ಸಮ್ಯಕ್ ಅಜೀವ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಅನ್ನವನ್ನು ತಾನೇ ದುಡಿಯಬೇಕು, ಅದು ಒಳ್ಳೆಯ ಮಾರ್ಗದಿಂದ ದುಡಿಯಬೇಕು, ಕೆಟ್ಟ ಮಾರ್ಗದಿಂದ ದುಡಿಬಾರ್ದು ಅನ್ನೋದು ಇದು ಹೇಳುತ್ತೆ. ಈ ಅನ್ನವನ್ನು ದುಡಿಲಿಕ್ಕೆ ಸನ್ಮಾರ್ಗಗಳು ಮತ್ತು ದುರ್ಮಾರ್ಗಗಳು ಎರಡೂ ಇವೆ. ಆದರೆ ಒಬ್ಬ ಉತ್ತಮ ವ್ಯಕ್ತಿ ಸನ್ಮಾರ್ಗಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಇದರ ಮೂಲ ಉದ್ದೇಶ. ಇನ್ನು 6ನೇದು ಸಮ್ಮ ವ್ಯಾಯಾಮೋ ಅಂದರೆ ಸರಿಯಾದ ಪ್ರಯತ್ನ. ಸರಿಯಾದ ಪ್ರಯತ್ನ ಅಂತಂದರೆ ಒಬ್ಬ ಮನುಷ್ಯ ತನ್ನೊಳಗಡೆ ಇರುವಂಥ ಅವಿದ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ಧಮ್ಮ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಯತ್ನ ಪಡುವುದು, ಸರಿಯಾದ ರೀತಿಯಲ್ಲಿ ಪ್ರಯತ್ನಿಸುವುದು, ಅದಕ್ಕೆ ಬೇಕಾದಂತಹ ಮನೋಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳುವುದೇ ಇದರ ಮುಖ್ಯ ಉದ್ದೇಶ. ಅಂದರೆ ಅಷ್ಟಾಂಗ ಮಾರ್ಗಕ್ಕೆ ವಿರೋಧಿಯಾದ ಮನಸ್ಥಿತಿ ಇದ್ದರೆ ಅಂಥ ಮನಸ್ಥಿತಿಯನ್ನು ನಿವಾರಣೆ ಮಾಡಿಕೊಳ್ಳೋದು, ಮತ್ತು ಅಷ್ಟಾಂಗ ಮಾರ್ಗಕ್ಕೆ ವಿರೋಧಿ ಮನಸ್ಥಿತಿ ಇಲ್ಲದೆ ಇದ್ದರೆ, ಉತ್ತಮ ಮನಸ್ಥಿತಿ ಇದ್ದರೆ ಅಂತಹ ಉತ್ತಮ ಮನಸ್ಥಿತಿಯನ್ನು ಇನ್ನೂ ಉತ್ತಮಪಡಿಸಿಕೊಳ್ಳುವುದು, ಬೆಳೆಸಿಕೊಳ್ಳುವುದು. ಈ ಅಷ್ಟಾಂಗ ಮಾರ್ಗದ ನಿಯಮಗಳನ್ನು ಪೂರೈಸಲಿಕ್ಕೆ ಬೇಕಾದಂತಹ ಮನಸ್ಥಿತಿಗಳನ್ನು ಹೊಂದುವಂತೆ ಪ್ರೇರೇಪಣೆ ಮಾಡುವುದು, ಅಥವಾ ಈ ಥರದ ಒಂದು ಮನಸ್ಥಿತಿ ಮೊದಲೇ ಇದ್ದರೆ ಅದನ್ನು ಇನ್ನೂ ಹೆಚ್ಚಿಗೆ ಉದ್ದೀಪನಗೊಳಿಸುವುದು, ಬೆಳೆಸುವುದು, ವೃದ್ಧಿಸುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಇನ್ನು 7ನೇದಾಗಿ ಸಮ್ಮ ಸತ್ತಿ ಅಂದರೆ ಸಮ್ಯಕ್ ಜಾಗ್ರತೆ. ಜಾಗ್ರತೆ ಅಂತಂದರೆ ಧಮ್ಮದ ವಿಚಾರದಲ್ಲಿ ಸಾವಧಾನತೆಯನ್ನು, ವಿಚಾರಪರತೆಯನ್ನು, ಮನಸ್ಸು ಸದಾ ಜಾಗೃತವಾಗಿರುವಂತೆ ಈ ತತ್ವ ನಮಗೆ ಹೇಳ್ಕೊಡುತ್ತೆ. ಕೀಳು ಆಸೆಗಳಿಂದ ಅಥವಾ ಕೆಟ್ಟ ಆಸೆಗಳಿಂದ ಅಥವಾ ಕೆಟ್ಟ ಆಲೋಚನೆಗಳಿಂದ ದೂರ ಇರುವಂತೆ ಇದು ನಮಗೆ ಸಹಾಯ ಮಾಡುತ್ತೆ. ಇನ್ನು ಕೊನೆಯದಾಗಿ 8ನೇ ಮಾರ್ಗ ಸಮ್ಮ ಸಮಾಧಿ ಅಂದರೆ ಸಮ್ಯಕ್ ಏಕಾಗ್ರತೆ ಅಂತೇಳಿ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಏಕಾಗ್ರತೆಯಿಂದ ಮಾಡುವುದು. ಹೀಗೆ ಮಾಡುವುದರಿಂದ ನಮ್ಮೊಳಗಿನ ಲೋಭ, ದುಷ್ಟ ಸಂಕಲ್ಪ, ಆಲಸ್ಯ ಮತ್ತು ಜಡತೆ, ಸಂಶಯ ಮತ್ತು ಅನಿಶ್ಚಿತತೆ ಈ ಥರದ ಅಡ್ಡಿ ಆತಂಕಗಳಿಂದ ನಾವು ದೂರ ಇರ್ಬೋದು ಅಂಥೇಳಿ ಇದು ನಮಗೆ ತಿಳಿಸ್ಕೊಡುತ್ತೆ. ಈ ಅಡ್ಡಿ ಆತಂಕಗಳಿಂದ ನಾವು ದೂರ ಇರಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಈ ರೀತಿಯಾಗಿ ಏಕಾಗ್ರತೆಯು ಒಬ್ಬ ಮನುಷ್ಯನ ಮನಸ್ಸಿನ ಒಳಗಡೆ ಒಳ್ಳೆಯ ಕುಶಲ ಕರ್ಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕುಶಲ ಕರ್ಮಗಳನ್ನು ಮಾಡುವಂತೆ ಪ್ರೋತ್ಸಾಹಿಸುತ್ತೆ. ಅಕುಶಲ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಸನ್ನು ಜಾಗೃತಗೊಳಿಸಿ ಆ ಕೆಟ್ಟ ಕೆಲಸಗಳನ್ನು ಮಾಡದಿರುವಂತೆ, ಆ ಕಡೆಗೆ ಹೋಗದಿರುವಂತೆ ನಮ್ಮನ್ನು ಇದು ಎಚ್ಚರಗೊಳಿಸುತ್ತೆ. ಈ ಸಮಾಧಿಯು ಒಳ್ಳೆಯದನ್ನು ಮಾಡಲಿಕ್ಕೆ ಮನಸ್ಸಿಗೆ ಬೇಕಾದ ಇಚ್ಛಾಶಕ್ತಿಯನ್ನು ಕೊಡುತ್ತೆ. ಒಂದು ಕೆಲಸದಿಂದ, ಕಾರ್ಯವೈಖರಿಯಿಂದ ಈಗ ಕೇವಲ 1 ತಿಂಗಳೊಳಗಡೆನೆ ಯಾವುದೇ ಬಿಲ್ ಬಂದರೂ ಕೂಡ 1 ತಿಂಗಳೊಳಗಡೆ ಟರ್ನ್ ಅರೌಂಡ್ ಟೈಮ್ಗೆ ಬಂದಿದ್ದಾರೆ. ಹಾಗಾಗಿ ನಿಜವಾಗಿಯೂ ಕೂಡ ನೀವು ವಿಚಾರಿಸ್ಬೋದು. ಒಂದು ಒಳ್ಳೆ ಕೆಲಸ. ಶಿವಾನಂದ್ ಪಾಟೀಲ್ ಬೇಡ, ಶಿವಾನಂದ್ ಪಾಟೀಲ್, ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಒದಗಿಸಿದ್ದಾರೆ ಅಧ್ಯಕ್ಷರೇ. ಇದು ಒಂದು ಯಾತ್ರಿ ನಿವಾಸ ಇದೆ ಬಸವನ ಬಾಗೇವಾಡಿಯಲ್ಲಿ. ಕನಿಷ್ಠ 1.5 ರಿಂದ 2 ಲಕ್ಷ ಯಾತ್ರಿಕರು ಪ್ರತಿ ವರ್ಷ ಬಂದು ಹೋಗ್ತಾರೆ. 2005-6ರಲ್ಲಿನೇ ಒಂದು ಎಸ್ಟಿಮೇಟ್ ಮಾಡಿ ಬರೀ ಒಂದು ಗ್ರೌಂಡ್ ಫ್ಲೋರ್ ಕಟ್ಟಿ ಅಲ್ಲಿ ಬರೀ ಡಾರ್ಮೆಟ್ರಿ ಇಟ್ಟಾರೆ. ಯಾವುದೇ ಫ್ಯಾಮಿಲಿ ಬಂದು ಇಳ್ಕೊಳ್ಳೋ ಹಾಗೆ ರೂಮ್ ಇಲ್ಲ. ಅದಕ್ಕೆ ನಿಮ್ಮ ಇಲಾಖೆಯವರು ಅನುದಾನ ಕೊಡ್ತೀವಿ ಅಂತೇಳಿ 2005ರಿಂದ ಇಲ್ಲಿವರೆಗೆ ಹೇಳ್ತಾನೆ ಇದ್ದಾರೆ. ನೀವು ಕೂಡ 20 ಕೋಟಿ ಇಟ್ಟಿದ್ವಿ, ಆದರೆ ಕೊಡ್ಲಿಕ್ಕಾಗಲಿಲ್ಲ ಅಂತೇಳಿ ಬರೆದಿದ್ದೀರಿ. ನಿಮಗೆ ಕೊಡ್ಲಿಕ್ಕಾಗದೇ ಇದ್ದರೆ ನಮ್ಮಲ್ಲಿ ಕೂಡಲ ಸಂಗಮ ಪ್ರಾಧಿಕಾರದಲ್ಲಿ ದುಡ್ಡಿದೆ, ಮುಖ್ಯಮಂತ್ರಿಗಳು ಅಲ್ಲಿಂದ ಕೊಡ್ರಿ ಅಂತ ಹೇಳಿ ಬರೆದಿದ್ದಾರೆ. ಅಲ್ಲಿದಾದರೂ ಕೊಡಿಸಿ, ಇಲ್ಲದೇ ಇದ್ದರೆ ನಿಮ್ಮ ಇಲಾಖೆಯಿಂದ ಕೊಟ್ಟು ಆ ಕಟ್ಟಡ ಪೂರ್ತಿ ಮಾಡಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಈಗ ನನ್ನ ಗಮನಕ್ಕೆ ತಂದಿರೋ ಹಾಗೆ ಈಗಾಗಲೇ ಅಲ್ಲಿ ಪ್ರವಾಸಿ ತಾಣದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಗ್ರೌಂಡ್ ಫ್ಲೋರ್ ಮಾಡಿದ್ದಾರೆ. ಅವರು ಹೆಚ್ಚುವರಿ ಕಟ್ಟಡಕ್ಕೆ ಅವರು ಅನುದಾನವನ್ನು ಕೇಳಿದ್ದಾರೆ. ಈಗ ಪ್ರಾಧಿಕಾರದಲ್ಲಿನೂ ದುಡ್ಡು ಇದೆ ಅಂತ ಹೇಳಿ ಅವ್ರನ್ನ ಗಮನಕ್ಕೆ ತಂದಿದ್ದಾರೆ. ಖಂಡಿತವಾಗ್ಲೂ ಪರಿಶೀಲನೆ ಮಾಡಿ
ಒಂದು 15-20 ದಿವಸದಲ್ಲಿ ಇದನ್ನ ಕಾರ್ಯರೂಪಕ್ಕೆ ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಮುಖ್ಯ ಇಲಾಖೆಯಲ್ಲಿ ಆದ್ರೂ ಕೊಡಿ, ನನಗೆ 15-20 ನಿಮ್ ಗಮನಕ್ಕೆ ತಂದಿದೆ, ನೀವೇ ಹೇಳಿದ್ರೆ ಕೊಡ್ತೀನಿ ಅಂತ ಹೇಳಿ. ಈಗ ನಾನು ಪರಿಶೀಲನೆ ಮಾಡಿ ಅದನ್ನ ಏನೈತೆ ಅದು ನೀವು ಪರಿಶೀಲನೆ ಅಲ್ಲ ಆನಂದ್ ಸಿಂಗ್, ಈಗೇನು ಅಂದ್ರೆ ಮುಖ್ಯಮಂತ್ರಿಗಳು ಬರೆದಿದ್ದಾರಂತೆ, ಅದು ಎಲ್ಲಿ ಹೋಗೋದು ಹೇಳಿ ಒಂದ್ ಸ್ವಲ್ಪ ಹುಡುಕಿ ಅದನ್ನ ಮಾಡಿಸುವಾಗ ಮಾಡ್ಬೇಡಿ, ಮುಗಿದೋಯ್ತು. ಖಂಡಿತ ಮಾಡ್ತೀನಿ ಅಧ್ಯಕ್ಷ. ಯಾಕಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ದುಡ್ಡಿದೆ 27 ಕೋಟಿ ಕಾರ್ಪಸ್ ಫಂಡ್ ಇದೆ. ಈಗ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ದುಡ್ಡುನು ಇದೆ ಅಂತ ಹೇಳ್ತಾ ಇದ್ದಾರೆ ಸದಸ್ಯರು. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ಅಂದ್ರೆ ಆದೇಶವನ್ನ ತರಿಸ್ಕೊಂಡು ಅದು ಯಾವ ರೀತಿ ಕಾರ್ಯರೂಪಕ್ಕೆ ಬರೋ ರೀತಿಯಲ್ಲಿ ಮಾಡ್ತೀನಿ ಅಧ್ಯಕ್ಷ. ಓಕೆ, ಅಬ್ಬಯ್ಯ ಪ್ರಸಾದ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 697. ಪ್ರಶ್ನೆ ಸಂಖ್ಯೆ 697 ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಬಯಸ್ತೀನಿ. ಸಚಿವರು ಅಶ್ವಥ್ ನಾರಾಯಣ್ ಉತ್ತರವನ್ನು ಒದಗಿಸುವಂತದ್ದಾಗಿದೆ ಸಭಾ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಬಹಳ ವಿಚಿತ್ರ ಅನ್ನಿಸ್ತದೆ ಇವರು ಉತ್ತರ ನೋಡಿದಾಗ. ಒಂದು ಕಡೆ ಹೇಳ್ತಾರೆ ಇವರು 9/12/2020 ಸಮಾಜ ಕಲ್ಯಾಣ ಇಲಾಖೆಯಿಂದ 2.50 ಕೋಟಿ ರೂಪಾಯಿ ಬಿಡುಗಡೆ ಮಾಡಲು ಆದೇಶಿಸಿದೆ. ಇನ್ನೊಂದು ಕಡೆ ಪ್ರಸ್ತಾಪ ಮಾಡ್ತಾರ 10/12/2020 145.79 ಲಕ್ಷಗಳು ಹಾಗೂ 5/8/29 ಆದೇಶದಲ್ಲಿ 104.21 ಲಕ್ಷ ರೂಪಾಯಿಗಳನ್ನು ವಿಶ್ವವಿದ್ಯಾಲಯಕ್ಕೆ ಲ್ಯಾಪ್ಟಾಪ್ ವಿತರಣೆ ಮಾಡಲು ಬಿಡುಗಡೆ ಮಾಡಿದೆ. ಬರೀ ಆರ್ಡರ್ ಮಾಡೋದಲ್ಲಿ ಆದೇಶ ಮಾಡೋದ್ರಲ್ಲೇ ಅದಾರ ಇವರು ಇಲ್ಲಿವರೆಗೆ 2018-19 ಸಾಲಿನ ವಿದ್ಯಾರ್ಥಿಗಳಿಗೆ ಕೊಟ್ಟಂಥದ್ದು ಲ್ಯಾಪ್ಟಾಪ್ ಅಲ್ಲಿಂದ ಇಲ್ಲಿವರೆಗೆ 3 ವರ್ಷಗಳ ಕಳೆದವ. 3 ವರ್ಷಗಳ ಪೆಂಡಿಂಗ್. ಇವ್ರು ಲ್ಯಾಪ್ಟಾಪ್ ಕೊಟ್ಟರೆ ಅವ್ರು ಮುಗಿಸೋದ್ಮೇಲೆ ಅವ್ರ ಮನೆಗಳು ಹುಡ್ಕೊಂಡೋಗಿ ಲ್ಯಾಪ್ಟಾಪ್ ಕೊಡ್ಬೇಕು, ಏನು ಉಪಯೋಗ? ಅದೇ ವರ್ಷದಲ್ಲಿ ಕೊಡ್ಬೇಕಿದ್ದು ಲ್ಯಾಪ್ಟಾಪ್. ಯಾಕೆ 3 ವರ್ಷಗಳ ನಂತರ ನೀವು ಲ್ಯಾಪ್ಟಾಪ್ಗಳನ್ನು ಕೊಡ್ಲಿಕ್ಕೆ ನಾವು ಇಷ್ಟು ಒತ್ತಡ ಮಾಡ್ಬೇಕಾ? ಅಧ್ಯಕ್ಷರೇ, ಪ್ರತಿ ವರ್ಷ ಅಲ್ಲಿ ಸ್ಟ್ರೈಕ್ ನಡೀತದ, ಡೇ ಅಂಡ್ ನೈಟ್ ಹರ್ತಾಳ ಮಾಡ್ತಾರ. ನಿಮ್ಮ ಉಪ ಪ್ರಶ್ನೆ ಏನೀಗ 18-19 ಕೊಡ್ಲಿಲ್ಲ ಅಂತ ಉಪ ಪ್ರಶ್ನೆ ಏನಂತಂದ್ರೆ ಇದು ಅರ್ಥ ಏನಂತೇಳಿ, ನಮ್ಮ SCP TSP ಹಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಐತಿ, ಖರ್ಚಾಗಿಲ್ಲ. 17 ಎಲ್ಲಿ ಬೇಕಲ್ಲಿ ಡೈವರ್ಷನ್ ಮಾಡ್ತೀರಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತೀರಿ, ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡ್ತೀರಿ. ಆಫ್ಟರ್ ಆಲ್ ಒಂದು ಎಜುಕೇಶನ್ ಪರ್ಪಸ್ ನೀವು ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ SCP TSP ಹಣ ಎದಕ್ಕೆ ಉಪಯೋಗ ಆಗ್ಬೇಕು? ಕೇಳೋಣ, ಒಂದ್ ನಿಮಿಷ ಅದನ್ನು ಇನ್ನೊಂದಿಷ್ಟು ಪ್ರಸ್ತಾಪ ಮಾಡಿಬಿಡ್ತೀನಿ, ಅವ್ರ ಗಮನಕ್ಕೆ ಬರಲಿ. ಈಗ ಕಳೆದ 3 ವರ್ಷದಿಂದ ಅಲ್ಲೊಂದು ಪ್ರಪೋಸಲ್ ಕೂಡ ಇದೆ ನಿಮಗೆ. ಸುಮಾರು 10.5 ಕೋಟಿ ರೂಪಾಯಿಗಳನ್ನು ಸರ್ಕಾರ ಕಳೆದ 3 ವರ್ಷಗಳಿಂದ ಬಿಡುಗಡೆ ಮಾಡಿಲ್ಲ. ಅಲ್ಲಿ ಯಾವುದು ಸ್ನಾತಕೋತ್ತರ ಮತ್ತು PhD ಮಾಡುವಂತ SC ST ವಿದ್ಯಾರ್ಥಿಗಳಿಗೆ. ಆಮೇಲೆ ಈ ಸ್ಕಾಲರ್ಶಿಪ್ ಕೂಡ 6,000ರಿಂದ 10,000 ರೂಪಾಯಿಗೆ ಏನು ರೈಸ್ ಆಗಿತ್ತು, ಅದು 21-22 ಲ್ಯಾಪ್ಟಾಪ್ ಒಂದೇ ಹೇಳ್ರಿ. 10.8 ಕೋಟಿ ಮತ್ತು 22-23ರಲ್ಲಿ 10.1 ಕೋಟಿ, 21 ಕೋಟಿ ರೂಪಾಯಿ ಬರ್ಬೇಕಾಗಿತ್ತು. ಆ ಪ್ರಪೋಸಲ್ ಕೂಡ ಅಲ್ಲಿ VC ಅವ್ರು ಕಳಿಸಿದ್ರು ಸರ್ಕಾರಕ್ಕ. ಯಾವುದು ಏನೂ ಇಲ್ಲ ಅಲ್ಲಿ. SCP TSP ಹಣ ಅಲ್ಲಿ ನಿಮ್ ಸೋರ್ಸ್ಲಿಂದ ಮಾಡ್ಕೊಡ್ರಿ ಅಂತ ಹೇಳ್ತೀರಿ. ಈ ಬರುವಂತ ಯೂನಿವರ್ಸಿಟಿಗೆ ಎಲ್ಲ ದುಡ್ಡು ನೀವೆಲ್ಲ ಕಟ್ ಮಾಡಿಬಿಟ್ಟಿರಿ. ಮೊದಲು ಸ್ಟೇಟ್ ಗೌರ್ಮೆಂಟ್ ಗ್ರಾಂಟ್ ನಾ ಹೇಳ್ತೀನಿ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ 5 ವರ್ಷದಾಗ 13.15 ಕೋಟಿ ರೂಪಾಯಿ ಬಂದಿತ್ತು. ನಿಮ್ಮ ಸರ್ಕಾರ 5 ವರ್ಷದಾಗ ನಿಮ್ಮ ಸರ್ಕಾರ 5 ವರ್ಷದಾಗ ಬರೀ 75 ಲಕ್ಷ ರೂಪಾಯಿ ಕೊಟ್ಟಿರಿ ನೀವು. ಬರೀ 75 ಲಕ್ಷ ರೂಪಾಯಿ ಯೂನಿವರ್ಸಿಟಿಗೆ SCP TSP ಹಣ. ಭಾಷಣ ಮಾಡ್ತಾ ಇರಬೇಡ್ರಿ, ಎಲ್ಲ ಲ್ಯಾಪ್ಟಾಪ್ ಕೊಡ್ತೀರಿ, ಸಚಿವರು. ನಮ್ಮ ಯೂನಿವರ್ಸಿಟಿಗೆ ಹಾಕಿಲ್ಲ. ಸಚಿವರು ಮಾನ್ಯ ಆಯ್ತು, ಸಚಿವರು ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಈ ಕಾರ್ಯಕ್ರಮ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಕಾರ್ಯಕ್ರಮ. ಹಾಗಾಗಿ ಸಮಾಜ ಇಲಾಖೆ ಕಲ್ಯಾಣ ಇಲಾಖೆಗೆ ಇರುವಂಥ ಈ ಪ್ರಸ್ತಾವನೆಯನ್ನು ಕಳಿಸುವಂಥದ್ದಾಗಿದೆ. ಅಲ್ಲಿಂದ ಆರ್ಥಿಕ ಇಲಾಖೆನಲ್ಲಿದೆ ಒಂದು 80 ಕೋಟಿ ರೂಪಾಯಿಯಷ್ಟು ಏನು ಪ್ರಸ್ತಾವನೆಯನ್ನು ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಆರ್ಥಿಕ ಇಲಾಖೆ ಕಳಿಸ್ಕೊಟ್ಟಿದ್ದಾರೆ. ತಕ್ಷಣವೇ ಅದನ್ನು ಅಪ್ರೂವಲ್ ಮಾಡಿಸಿ ಕೊಡಿಸುವಂಥ ಕೆಲಸಗಳನ್ನು ಮಾಡ್ತೀವಿ.
ಅವರು ವರ್ಷದಕ್ಕೆ ಕೊಡಬೇಕು ಅನ್ನೋದು ಹೌದು ಅಷ್ಟೇ. ತಡ ಆಗಿದೆ ಇಲ್ಲ ಅಂತ ಏನಿಲ್ಲ. ತಡ ಆಗಿದೆ ಇಲ್ಲ ಅಂತ ಏನಿಲ್ಲ. ತಡ ಆಗಿದೆ. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಒಂದೇ ನಿಮಿಷ ಅಲ್ಲ ಕುಮಾರಸ್ವಾಮಿ ಸ್ಟೂಡೆಂಟ್ಸ್ಗಳು ಈಗ ಆಲ್ರೆಡಿ ಎಲ್ಲ ಒಂದು ನಿಮಿಷ ನಮ್ಮ ಅಬ್ಬಯ್ಯ ನಾಯ್ಡು ಅವರು ಪ್ರಶ್ನೆ ಕೇಳಿದ್ದಾರೆ. ಅದು ಉನ್ನತ ಶಿಕ್ಷಣ ಇಲಾಖೆ ಇರಲಿ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಇರಲಿ, ವೈಯಕ್ತಿಕ ಫಲಾನುಭವಿಗಳಿಗೆ ಹಣ ಕೊಡೋದಕ್ಕೆ ನಾವು ವಿಶೇಷ ಘಟಕ ಯೋಜನೆ, ಬುಡಕಟ್ಟು ಉಪಯೋಜನೆ ಹಣ ಕೊಡೋದು. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಈ ವರ್ಷ ಹೊಸ ಕಾಲೇಜುಗಳಿಗೆ ಕಟ್ಟಡ ಕಟ್ಟೋದಕ್ಕೆ 284 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದು ಬೇರೆ ಲ್ಯಾಪ್ಟಾಪ್ ಅಷ್ಟೇ. ಈಗ ಲ್ಯಾಪ್ಟಾಪ್ ಬಗ್ಗೆ ಹೇಳ್ರಿ. ಏನೋ ಪ್ರಿಯಾಂಕ್ ಏನೋ ತಡ್ರಿ, ಪ್ರಿಯಾಂಕ್ ಏನೋ ಹೇಳ್ತಿದ್ದಾರೆ ಕೇಳೋಣ. ಈ ಲ್ಯಾಪ್ಟಾಪ್ ಬಗ್ಗೆ ಅಷ್ಟೇ. ಮಾನ್ಯ ಸಚಿವರು ಏನ್ ಹೇಳ್ತಾ ಇದ್ದಾರೆ? ಆಯ್ತು, ಲ್ಯಾಪ್ಟಾಪ್ ಪ್ರಿಯಾಂಕ್ ಸರ್, ಮಾನ್ಯ ಸಚಿವರು ಏನ್ ಹೇಳ್ತಾ ಇದ್ದಾರೆ? ಇದು ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ ಅಂತ ಇದೆ. ಹಾಗಲ್ಲ ಸರ್, ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅನುದಾನದಲ್ಲಿ SCP TSP ಫಂಡ್ ಏನಿದೆ ಅದರಿಂದ ಕೊಡಬೇಕಾಗಿರುವಂತ ಈ ಯೋಜನೆ ರೂಪಿಸಲಾಗಿದೆ ಸರ್. ಹೈಯರ್ ಎಜುಕೇಶನ್ ನಲ್ಲಿ ದುಡ್ಡು ಬಳಸ್ಕೋಬೇಕೆ ಹೊರತು ಸಮಾಜ ಕಲ್ಯಾಣ ಇಲಾಖೆಯಿಂದ ತರಿಸ್ಬಿಟ್ಟು ಬಳಸ್ಕೊಳೋದಲ್ಲ ಸರ್. ತಾವೇನು ಸಮಾಜ ಕಲ್ಯಾಣ ಇಲಾಖೆಗೆ ಪ್ರಸ್ತಾವನೆ ಕಳಿಸೋದು ಅಗತ್ಯ ಇಲ್ಲ. ಬಟ್ ಅದ್ ಯಾಕೆ ಈಗ ತಪ್ಪ ದಾರಿಗೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಗೊತ್ತಿಲ್ಲ. ಇಟ್ ಈಸ್ ಅ ಪ್ರೋಗ್ರಾಮ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್. SCP TSP ಇದರಲ್ಲಿ ರಾಜ್ಯ ಪರಿಷತ್ ನಲ್ಲಿ ತೀರ್ಮಾನ ಆಗುತ್ತೆ ಅವರ ಅನುದಾನ ಹೇಗ್ ಬಳಕೆ ಆಗ್ಬೇಕು ಅಂತ. ಇದಕ್ಕೆ ಯಾಕೆ ಅಲ್ಲಿ ಪ್ರಸ್ತಾವನೆ ಹೋಗಿದೆ ಅಥವಾ ಯಾಕೆ ಅಗತ್ಯನೇ ಇಲ್ಲ ಮಾನ್ಯ ಸಚಿವರೇ. ಈ ಬಾರಿ ಕೂಡ ನಿಮ್ಮ ಅಬ್ಬಯ್ಯ ಒಂದ್ ನಿಮಿಷ, ಅವ್ರು ಸರಿ ಕೇಳಿದ್ದಾರೆ, ಒಂದ್ ನಿಮಿಷ ಉತ್ತರ ತಗೊಳ್ಳೋಣ ಸಮಾಧಾನದಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ಇದು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ. ಅವರು ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶಿಷ್ಯ ವೇತನ ಮತ್ತು ಲ್ಯಾಪ್ಟಾಪ್ ಅನ್ನು ಕೊಡಬೇಕು ಅನ್ನುವಂಥ ಯೋಜನೆಯನ್ನು ಅಲ್ಲಿ ರೂಪಿಸ್ಕೊಂಡಿರೋದು. ನೇರವಾಗಿ ಅದನ್ನು ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಕ್ಕೆ ಹಣವನ್ನು ಕೊಟ್ಟು ಈ ಕಾರ್ಯಕ್ರಮ ನಡೆಸ್ಕೊತಿರೋದು. ಹಾಗಾಗಿ ಉನ್ನತ ಶಿಕ್ಷಣದ್ದು SCP TSPನಲ್ಲಿ ಏನು ಕಾರ್ಯಕ್ರಮ ನಾವು ನಡೆಸಿ ತಗೊಳ್ಬೇಕಾಗಿರುವಂಥ ಕಾರ್ಯಕ್ರಮವನ್ನು ನಾವೇನು ಮಾಡಬೇಕಾಗಿದೆಯೋ ಆ ಕಾರ್ಯಕ್ರಮವನ್ನು ಮಾಡೋಂಥ ನಾವು ಮಾಡ್ತೀವಿ. ಈ ಕಾರ್ಯಕ್ರಮ ಇದು ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆ ರೂಪಿಸಿರುವಂಥ ಕಾರ್ಯಕ್ರಮ ಅಂತ ಬಹಳ ಸ್ಪಷ್ಟವಾಗಿ. ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ ಡಾಕ್ಟ್ರೆ. ಈ 80 ಕೋಟಿ ಪ್ರಸ್ತಾವನೆ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀವು ಫೈನಾನ್ಸ್ ಹೋಗಿದೆ ಅಂತ ಹೇಳಿದ್ರಲ್ಲ, ಫೈನಾನ್ಸ್ ಅವರದ್ದು ಈಗ ನಮ್ಮ ಹತ್ರ ಈ SCP TSP ಹಣ ಎಲ್ಲ ಇಷ್ಟು ಇರೋದ್ರಿಂದ ಅವ್ರು ಕೊಡ್ಲಿಕ್ಕೆ ಏನ್ ತೊಂದ್ರೆ? ನಮಗೆ ಅಷ್ಟು ನಮ್ಮ ಹತ್ರ ಇದೆಯಲ್ಲ, ಇಷ್ಟು 29,000 ಕೋಟಿನೇನೋ ಇದೆ. ಇಲ್ಲ, ಅದೇ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸರ್. ಇಲಾಖೆನಲ್ಲಿ 29,000 ಕೋಟಿ ಇರೋದಿಲ್ಲ. ಬೇರೆ ಬೇರೆ ಹೆಡ್ಡಿಗೆ ಬೇರೆ ಬೇರೆ ಇದು ಹೆಡ್
ಲಾ 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 ಲಾ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೆಗೆ ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೆಗೆ. ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ